ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯು ಆಯೋಜನೆ ಮಾಡಿದ್ದ 2023-24ನೇ ಸಾಲಿನ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಮಂದಾರಗಿರಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿಯಾದ ಅಶೋಕ್ ಕೆವಿ ಮಾತನಾಡಿ, ಜಿಲ್ಲೆಯಲ್ಲಿ ನಡೆಯುವ ಅಪರಾಧ ಪ್ರಕರಣಗಳನ್ನು ಕಡಿವಾಣ ಹಾಕಲು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು. ಜೊತೆಗೆ ಸಾರ್ವಜನಿಕರು ತಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಪರಾಧ ಕೇಸುಗಳು ನಡೆದಾಗ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದರು. ಮುಖ್ಯ ಅತಿಥಿಯಾಗಿ ತುಮಕೂರು ನಗರಸಭೆಯ ಆಯುಕ್ತೆ ಅಶ್ವಿಜಾ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಬಿರಾರ್ಥಿಗಳಿಗೆ ಶುಭ ಹಾರೈಕೆ ಮಾಡಿದರು. 10 ದಿನಗಳ ತರಬೇತಿಯಲ್ಲಿ 22 ರೈಫಲ್ನಲ್ಲಿ ಗುರಿ ಅಭ್ಯಾಸ ಮಾಡಿ ಆಯುಧ ನಿರ್ವಹಣೆಯ ತರಬೇತಿಯನ್ನು ಶಿಬಿರಾರ್ಥಿಗಳು ಸಕ್ಸಸ್ ಆಗಿ ಪೂರೈಸಿದರು. 22 ರೈಫಲ್ ಫೈರಿಂಗ್ನಲ್ಲಿ ಪ್ರಥಮ ಸ್ಥಾನವನ್ನು ಗುಬ್ಬಿ ತಾಲೂಕಿನ ಸಂಪಿಗೆ ಗ್ರಾಮದ ಆರ್ಎನ್ ಉಮೇಶ್ ಪಡೆದರು. ದ್ವಿತೀಯ ಸ್ಥಾನವನ್ನು ಹುಕ್ಕೋಡಿ ಗ್ರಾಮದ ಶಿವಶಂಕರ್ ಪಡೆದರು. ತೃತೀಯ ಸ್ಥಾನವನ್ನು ತುಮಕೂರಿನ ಸುರೇಶ್ ಟಿ.ಎಂ. ಇವರು ಪಡೆದರು. ಇವರಿಗೆ ತುಮಕೂರು ಪೊಲೀಸ್ ಇಲಾಖೆ ವತಿಯಿಂದ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಡಿವೈಎಸ್ಪಿ ಪರಮೇಶ್ ಕೆಎನ್, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ನಿರೀಕ್ಷಕರಾದ ರಂಗನಾಥ್ ಕೋಟಿ ಹಾಗೂ ನಾಗರಾಜ್ ಎಂ, ಸಿಬ್ಬಂದಿಗಳಾದ ನಾರಾಯಣ್, ಶಂಕರಗೌಡ ಪಾಟೀಲ್ ಹಾಜರಿದ್ದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ನಾಗರಿಕ ತರಬೇತಿ ಬಂದೂಕು ಶಿಬಿರ ಪಡ್ಕೊಂಡ ಮೇಲೆ ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ನೀವೇ ಯಾವುದೇ ರೀತಿಯ ಯಾರಿಗೂ ಟ್ರೈನಿಂಗ್ ಕೊಡೋದಾಗ್ಲಿ ಅದನ್ನ ದಯವಿಟ್ಟು ಮಾಡಬೇಡಿ. ನಿಮ್ಮ ಮಕ್ಕಳಿಂದ ನಿಮ್ಮ ಆಯುಧವನ್ನ ದೂರ ಇಡಿ. ಹಾಗೂ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಯ ನಮಗೆ ಹದಗೆಟ್ಟಾಗ ನೀವೆಲ್ಲರೂ ಸಹ ನಮ್ಮ ಏನು ಜಿಲ್ಲಾ ಪೊಲೀಸೊಂದಿಗೆ ಕೈ ಜೋಡಿಸ್ತೀರಾ ಅಂತ ಹೇಳಿ ನಾನು ಅಂದ್ಕೊಳ್ತಾ, ಹಾಗೂ ಸಮಾಜದಲ್ಲಿ ನಡೆಯುವ ಅಕ್ರಮ ಹಾಗೂ ಅನೈತಿಕ ಚಟುವಟಿಕೆಗಳನ್ನ ಹತ್ತಿಕ್ಕುವ ಸಂದರ್ಭದಲ್ಲಿ ನೀವೆಲ್ಲ ನಮಗೆ ತುಮಕೂರು ಜಿಲ್ಲಾ ಪೊಲೀಸಿಗೆ ಕೈ ಜೋಡಿಸ್ತೀರಾ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಯಾರಾದರೂ ಈಗೋಕ್ಕೋಸ್ಕರ ಪ್ರೈಡ್ಗೋಸ್ಕರ ಇಟ್ಕೊಳ್ಬೇಡಿ. ಯಾಕಂದ್ರೆ ಅದು ನಿಮಗೆ ಒಂದು ತರ ಬೋಜ ಆಗ್ಬಿಡ್ತದೆ ಹೆಡ್ ಮೇಲೆ. ಇದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅದು ಬಿಟ್ರೆ ನಿಮಗೆ ಬೇಕು, ಇಟ್ ಈಸ್ ಎ ನೀಡ್. ನೀವು ಅದಿಲ್ಲ ಅಂದ್ರೆ ನೀವು ಎಲ್ಲಾದ್ರೂ ಹೋಗಕ್ಕೆ ನಿಮ್ಗೆ ಥ್ರೆಟ್ ಬರುತ್ತದೆ ಅನ್ನೋದಿದ್ರೆ ಡೆಫಿನೆಟ್ಲಿ ಯೂಸ್ ಮಾಡಿ, ಬಟ್ ಯೂಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಅಂಡ್ ನಿಮಗೆ ಲೈಸೆನ್ಸ್ ಬರುತ್ತದ ಬರಲ್ಲ ಅನ್ನೋದು ಡೆಫಿನೆಟ್ಲಿ ಅದು ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಇರುತ್ತದೆ. ನಾನು DC ಅವರು ಎಲ್ಲರೂ ಅವರವರ ಲೆವೆಲ್ಸ್ ಅಲ್ಲಿ ಡಿಸಿಷನ್ ತಗೊಳ್ತಾರೆ. ಅಂಡ್ ಐ ಕಂಗ್ರಾಚುಲೇಟ್ ಆಲ್ ಆಫ್ ಯು. ನನಗೆ ತುಂಬಾ ಒಳ್ಳೆ ಅನಿಸ್ತಾ ಇದೆ. ಎಲ್ಲರೂ ಸೆಲ್ಯೂಟ್ ಮಾಡ್ತಾ ಇದಾರೆ ಅಂಡ್ ನಿಮ್ಗೆಲ್ಲರಿಗೆ ಒಳ್ಳೆಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮತ್ತೊಂದು ವಿಷಯ ಏನಂದ್ರೆ, ಟ್ರೈನಿಂಗ್ ಸ್ಕೋಪ್ ಮೇಲೆ ಹೇಳ್ತಾ ಇದ್ರೆ ತುಂಬಾ ಈಸಿಯಾಗಿ ಸರಳವಾಗಿ ಟ್ರೈನಿಂಗ್ ಮಾಡಿಸಿದ್ರೆ ಟೈಟ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೆ DAR ಗೆ. ನೆಕ್ಸ್ಟ್ ಟೈಮು ತುಂಬಾ ಟೈಟ್ ಮಾಡಿಸ್ತೀವಿ. ಯಾರಾದರೂ ಟ್ರೈನಿಂಗ್ ಆದ್ಮೇಲೆ ಯಾರು ಅಪ್ಲೈ ಮಾಡಲ್ಲ ನೆಕ್ಸ್ಟ್ ಟೈಮ್ ಲೈಸೆನ್ಸ್ಗೆ, ಆ ತರ ಟ್ರೈನಿಂಗ್ ಮಾಡಿಸ್ಬಿಡ್ತೀವಿ. ಬಟ್ ಅದರ್ವೈಸ್ ಜೋಕ್ಸ್ ಅಪಾರ್ಟ್, ಜನರಲಿ ಯಾಕೆ ನಿಮಗೆ ಲೈಟ್ ಟ್ರೈನಿಂಗ್ ಕೊಡ್ತೀವ ಅಂದ್ರೆ, ಯು ಆರ್ ನಾಟ್ ಟ್ರೈನ್ ಫಾರ್ ಶಾರ್ಪ್ ಶೂಟಿಂಗ್ ನಿಮಗೆ ಟ್ರೈನ್ ಮಾಡಿಸಲ್ಲ. ಅಂದ್ರೆ ನೀವು 10 feet ದೂರ ಇರುವ ಥ್ರೆಟ್ಗೆ ನೀವು ಟ್ರೈನ್ ಮಾಡಿಸ್ತಾ ಇಲ್ಲ. ಹಾಗೆ ನೀವು ಫೈರ್ ಮಾಡಿದ್ರೂ ಅದು ನಿಮ್ಮ ಮೇಲೆ ಅಗೇನ್ಸ್ಟ್ ಕೇಸ್ ಆಗುತ್ತೆ. ಕ್ಲೋಸ್ ಯಾರಾದ್ರೂ ಹತ್ತಿರ ಬಂತು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರ, ನಿಮ್ಮನ್ನು ಅವ್ರ ವೆಪನ್ ಯೂಸ್ ಮಾಡಿ ನಿಮ್ಮನ್ನು ಅಟ್ಯಾಕ್ ಮಾಡ್ತಾ ಇದಾರ, ಆವಾಗ ಕ್ಲೋಸ್ ರೇಂಜ್ ನಲ್ಲಿ ನೀವು ಮಾಡಕ್ಕೆ ನಿಮ್ಮನ್ನು ಟ್ರೈನ್ ಮಾಡ್ತಾ ಇದ್ದೇವೆ. ಸೆಕೆಂಡ್, ನಿಮ್ಮ ವೆಪನ್ ಹ್ಯಾಂಡ್ಲಿಂಗ್ ಗೋಸ್ಕರ ನಿಮ್ಮನ್ನು ಟ್ರೈನ್ ಮಾಡಿಸ್ತಾ ಇದ್ದೇವೆ. ಅಂಡ್ ಫಾರ್ ವೆಪನ್ ಹ್ಯಾಂಡ್ಲಿಂಗ್ ಅಂಡ್ ಕ್ಲೋಸ್ ರೇಂಜ್ಗೆ ನಿಮಗೆ ಅಷ್ಟು ಸೋಫಿಸ್ಟಿಕೇಟೆಡ್ ಟ್ರೈನಿಂಗ್ ಅವಶ್ಯಕತೆ ಇಲ್ಲ. ಅಂಡ್ ಆಸ್ ಐ ಟೋಲ್ಡ್ ಯು, ನೀವೆಲ್ಲರೂ ಇದು ಆ ತರ ಫಿಸಿಕಲಿ ಫಿಟ್ ಆಗಿ ಇಲ್ಲ ಈಗ ಸದ್ಯಕ್ಕೆ. ಸೊ 10 ದಿನದಲ್ಲಿ ನಾನು ಜಾಸ್ತಿ ಪುಷ್ ಆಗಿದ್ರೆ ಕೆಲವರು ಹೆಲ್ತ್ ಸಪೋರ್ಟ್ ಮಾಡಲ್ಲ, ಅದೇನಾದ್ರೂ ಆಕ್ಸಿಡೆಂಟ್ಗೆ ಚಾನ್ಸ್ ಇರುತ್ತದೆ. ಇದೆಲ್ಲ ನೆನಪಿಟ್ಕೊಂಡು ನಾನು ಐ ಆಮ್ ಕಂಗ್ರಾಚುಲೇಟಿಂಗ್ ಎವ್ರಿ ಒನ್. ಎಲ್ಲರಿಗೂ ಬರಲಿ. ಐ ವಿಶ್ ಫಾರ್ ಎವ್ರಿ ಒನ್ ಲೈಸೆನ್ಸ್ ಬರಲಿ. ಅದು ನಾನು ನೋಡ್ತೀನಿ. ರೈಟ್, ಥ್ಯಾಂಕ್ ಯು.